ಮಜೂರು ನಾಗರಿಕ ಸಮಿತಿಯ ಅಧ್ಯಕ್ಷ ವಾಸುದೇವರಾವ್ ಅವರ ನೇತೃತ್ವದಲ್ಲಿ ದಾನಿಗಳ ಸಹಕಾರದಿಂದ ಗ್ರಾಮದ ಬಡ ಕುಟುಂಬಗಳಿಗೆ ಅಕ್ಕಿಯನ್ನ ಗ್ರಾಮ ಪಂಚಾಯತ್ ಬಳಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವಾಸುದೇವರಾವ್ ಅವರು, ಕೊರೋನಾ ಲಾಕ್ಡೌನ್ನಿಂದಾಗಿ ಬಹಳಷ್ಟು ಕುಟುಂಬಗಳು ಸಂಕಷ್ಟವನ್ನ ಎದುರಿಸುತ್ತಿವೆ. ಗ್ರಾಮದಲ್ಲಿ ಬಡವರನ್ನ ಗುರುತಿಸಿ ದಾನಿಗಳ ನೆರವಿನಿಂದ ಅಕ್ಕಿಯನ್ನ ವಿತರಿಸಲು ಮುಂದಾಗಿದ್ದೇವೆ. ಹಸಿವಿನಿಂದ ಯಾರೂ ಇರಕೂಡದು ಎಂಬ ನಿಟ್ಟಿನಲ್ಲಿ ಮುಂದೆಯೂ ಸಂಕಷ್ಟದಲ್ಲಿರುವವರಿಗೆ ಅಕ್ಕಿಯನ್ನ ನಿರಂತರವಾಗಿ ವಿತರಿಸಲಾಗುವುದೆಂದು ಹೇಳಿದರು. ಇಡೀ ದೇಶ, ರಾಜ್ಯ, ಜನತೆ ಕಂಗಾಲಾಗಿ ಹೋಗಿರುವಂಥ ಈ ಒಂದು ಪರಿಸ್ಥಿತಿ, ಕೊರೋನಾ ಇವತ್ತು 1.5 ವರ್ಷದಿಂದ ನಮ್ಮ ಜನರ ಭಾಳಷ್ಟು ಸಂಕಷ್ಟಕ್ಕೆ ದುಡಿದೆ. ಈ ಹೊತ್ತಲ್ಲಿ ನಮ್ಮ ಗ್ರಾಮದಲ್ಲಿ, ನಮ್ಮ ಮಜೂರು ಗ್ರಾಮದಲ್ಲಿ ನಮ್ಮ ಬಹಳ ಸಂಕಷ್ಟದಲ್ಲಿರುವಂಥ, ಹಸಿವಿನಿಂದ ಬಳಲಬಾರದು ಎನ್ನುವಂಥ ಉದ್ದೇಶದಿಂದ ನಾವು ಅವರನ್ನು, ಕೆಲವು ವ್ಯಕ್ತಿಗಳನ್ನು ಗುರುತಿಸಿ ನಮ್ಮ ಹಲವಾರು ಮಿತ್ರರು ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಸಹಕಾರದಿಂದ ನಾನು ಇವತ್ತು, ನಮ್ಮ ಎಲ್ಲರ ಸಹಕಾರದಿಂದ ನಾವು ಇವತ್ತು ಅತಿ ಬಡವರನ್ನು ಗುರುತಿಸಿಕೊಂಡು 10 kg ಅಕ್ಕಿ ಕೊಡುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ. ಇನ್ನು ಮುಂದೆಯೂ ಕೂಡ ನಮ್ಮ ಕಾರ್ಯಕರ್ತರು ಇರ್ಬೋದು, ನಮ್ಮ ನಾಯಕರಿರ್ಬೋದು, ಯಾವುದೇ ಸಂದರ್ಭದಲ್ಲಿ ನಮ್ಮ ಮಜೂರು ಗ್ರಾಮದಲ್ಲಿ ಇಂಥ ಹಸಿವಿನಿಂದ ಬಳಲುತ್ತಿರುವಂಥ ಯಾರೇ ಬಂದರೂ ಕೂಡ ನಾವು ಈ ಸೇವೆಯನ್ನು ನಿರಂತರವಾಗಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈ ಸಂದರ್ಭದಲ್ಲಿ ಉದ್ಯಮಿ ಪ್ರಭಾಕರ್ ಶೆಟ್ಟಿಗರ್, ನಾಗಭೂಷಣ್ ರಾವ್, ಹರೀಶಾಚಾರ್ಯ, ಸಂಶುದ್ದೀನ್, ಫಕ್ರುದ್ದೀನ್ ಮತ್ತಿತರರು ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರೆ.